ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ತಾಜಾ ಗುಣಮಟ್ಟದ ಶುಚಿ ರುಚಿಯಾದ ಆಹಾರೋತ್ಪನ್ನಗಳಿಗಾಗಿ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನರನ್ಸ್ ಎಂದೇ ಕೇಳಿ ಪಡೆಯಿರಿ. ಮಂಗಳೂರಿನ ಅತ್ತಾವರದಲ್ಲಿರುವ ಚಕ್ರಪಾಣಿ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದು 1000ಕ್ಕೂ ಹೆಚ್ಚು ಇತಿಹಾಸವಿರುವ ಈ ದೇವಸ್ಥಾನ ಗೋಪಿನಾಥ ದೇವರ ಕ್ಷೇತ್ರವಾಗಿದೆ. ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ. ದೇವಸ್ಥಾನದ ಒಳ ಪ್ರವೇಶಿಸುವಾಗ ಕಾಳಿಂಗಮರ್ದನ ಬಾಲಕೃಷ್ಣನ ರೂಪವನ್ನ ನೋಡಬಹುದು. ಪಕ್ಕದಲ್ಲಿಯೇ ಶಿಲಾಶಾಸನದ ಕಲ್ಲನ್ನು ಕಾಣಬಹುದಾಗಿದೆ. ಶ್ರೀ ಕ್ಷೇತ್ರದ ಮುಂದೆ ಪುಷ್ಕರಣಿಯನ್ನ ಕಾಣಬಹುದು. ಬಾರೋ ನಿನ್ನ ಮುಖ ತೋರೋ, ಬಾರೋ ನಿನ್ನ ಮುಖ ತೋರೋ, ನಿನ್ನ ಸರಿಯಾರೋ ಜಗಧರ ಶೀಲನೆ, ಬಾರೋ ನಿನ್ನ ಮುಖ ತೋರೋ, ನಿನ್ನ ಸರಿಯಾರೋ ಜಗಧರ ಶೀಲನೆ, ಬಾರೋ ನಿನ್ನ ಮುಖ ತೋರೋ, ನಿನ್ನ ಸರಿಯಾರೋ ಜಗಧರ ಶೀಲನೆ, ಬಾರೋ ಕೃಷ್ಣಯ್ಯ. ದೇವಸ್ಥಾನದ ಎದುರು ನಾಗರಾಜನ ಗುಡಿಯನ್ನು ನೋಡಬಹುದು. ಪಕ್ಕದಲ್ಲಿಯೇ ಕ್ಷೇತ್ರಕ್ಕೆ ಸಂಬಂಧಪಟ್ಟ ದೈವಗಳಾದ ಗುಳಿಗ, ಕಲ್ಲುಟ್ಟಿ, ಶ್ರೀ ಕೊರತಿ, ಶ್ರೀ ಮೈಸಂದಾಯ, ಶ್ರೀ ರಕ್ತೇಶ್ವರಿ ಒಂದೇ ಗುಡಿಯಲ್ಲಿರುವುದನ್ನ ಕಾಣಬಹುದಾಗಿದೆ. ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಗಣಪತಿ ಗುಡಿ ಶ್ರೀ ದೇವರ ಬಲಬದಿಯಲ್ಲಿ ಇದ್ರೆ ಎಡಬದಿಯಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ತಾಯಿಯನ್ನ ನೋಡಬಹುದು. ಗರ್ಭಗುಡಿಯಲ್ಲಿ ಶ್ರೀ ಗೋಪಿನಾಥನ ವಿಗ್ರಹವನ್ನ ಕಾಣಬಹುದಾಗಿದೆ. ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆಚ್ಚೆ, ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆಚ್ಚೆ, ಧಿಮ್ ಧಿಮಿ 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 ರೇಣುತಾ, ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆಚ್ಚೆ, ಧಿಮ್ ಧಿಮಿ 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 ರೇಣುತಾ, ಶ್ರೀ ಕ್ಷೇತ್ರದ ಇತಿಹಾಸ ನೋಡುವುದಾದ್ರೆ ಭಾರತದ ಪಶ್ಚಿಮ ಕರಾವಳಿಯ ಪರಶುರಾಮ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದ ನಮ್ಮ ನಾಡು. ಇದರಲ್ಲಿ ತುಳುನಾಡು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ದೇವಸ್ಥಾನ ಹಾಗೂ ದೈವಸ್ಥಾನಗಳಿಂದ ತುಂಬಿ ಪುನೀತವಾಗಿದೆ. ಗಣಪತಿ, ದುರ್ಗೆ, ಶಿವ ಹಾಗೂ ವಿಷ್ಣು ದೇವಾಲಯಗಳು ಇಲ್ಲಿ ಅಧಿಕ. ಕಂಕಣ ಕರದಲ್ಲಿ ಕಂಕಣ ಕರದಲ್ಲಿ ಪುಲ್ಲುಂಗುರ ಹೊಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೇನುತ್ತ, ಕಂಕಣ ಕರದಲ್ಲಿ ಪುಲ್ಲುಂಗುರ ಹೊಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೇನುತ್ತ,
ಪೊಂಗೊಳಲೂದುತ ಬಾರಯ್ಯ ಬಾರೋ ಕೃಷ್ಣಯ್ಯ. ವಿಷ್ಣುವಿನ ಅವತಾರಗಳಾದ ರಾಮ, ಕೃಷ್ಣ, ನರಸಿಂಹ, ಪರಶುರಾಮನಿಗೆ ಸಂಬಂಧಿಸಿದ ದೇವಸ್ಥಾನಗಳು ಸಾಕಷ್ಟಿವೆ. ಭಕ್ತರ ಪಾಲಿಗೆ ಶ್ರೀಕೃಷ್ಣನೇ ಜನಪ್ರಿಯನಾದ ದೇವರು. ದಕ್ಷಿಣ ಕನ್ನಡ ಜಿಲ್ಲೆಯ ಆದ್ಯಂತ ಶ್ರೀಕೃಷ್ಣನನ್ನ ಪೂಜಿಸುವವರೇ ಹೆಚ್ಚು. ಶ್ರೀ ಚಕ್ರಪಾಣಿ ಗೋಪಿನಾಥನ ದೇವಸ್ಥಾನ ಪುರಾತನ ದೇವಸ್ಥಾನಗಳಲ್ಲಿ ಒಂದು. ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ, ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ, ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ, ದಾಸ ನಿನ್ನ ಪದದ ದಾಸ, ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ, ದಾಸ ನಿನ್ನ ಪದ ದಾಸ, ದಾಸ ನಿನ್ನ ಪದ ದಾಸ, ದಾಸ ನಿನ್ನ ಪದ ದಾಸ, ನಿನ್ನ ಪದ ದಾಸ, ನಿನ್ನ ಪದ ದಾಸ, ನಿನ್ನ ಪದ ದಾಸ, ದಾಸ ನಿನ್ನ ಪದ ದಾಸ, ನಿನ್ನ ಪದ ದಾಸ, ದಾಸ ನಿನ್ನ ಪದ ದಾಸ, ನಿನ್ನ ಪದ ದಾಸ, ಸಲಹಲು ಬಾರಯ್ಯ. ಹಿಂದೆ ಕದಂಬ ವಂಶದ ಮಯೂರವರ್ಮನೆಂಬ ಅರಸನ ಕಾಲದಲ್ಲಿ ಈ ದೇವಸ್ಥಾನದ ಪ್ರದೇಶ ಅರ್ಥಪುರ ಎಂಬ ಅಗ್ರಹಾರವಾಗಿತ್ತು. ಅಂದಿನ ಅರ್ಥಪುರವೇ ಇಂದಿನ ಅತ್ತಾವರ. ವಿಶಾಲವಾದ ಈ ಗ್ರಾಮದ ಅಧಿಪತಿಯೇ ಚಕ್ರಪಾಣಿ. ಬಾರೋ ಕೃಷ್ಣಯ್ಯ, ದಾಸ ನಿನ್ನ ಪದ ದಾಸ, ನಿನ್ನ ಪದ ದಾಸ, ಸಲಹಲು ಬಾರಯ್ಯ. ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೆ ಈಗ ಬಾರಯ್ಯ. ಬಾರೋ ಕೃಷ್ಣಯ್ಯ, ಬಾರೋ ಕೃಷ್ಣಯ್ಯ, ಬಾರೋ ಕೃಷ್ಣಯ್ಯ. ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರರಾದ ಅನಿಲ್ ಈ ರೀತಿಯಾಗಿ ಕ್ಷೇತ್ರದ ಕುರಿತಾಗಿ ವಿವರ ಒದಗಿಸುತ್ತಾರೆ. ಶ್ರೀ ಕ್ಷೇತ್ರ ಗೋಪಿನಾಥ ಚಕ್ರಪಾಣಿ ಕ್ಷೇತ್ರವು ಭಾಳ ಪುರಾತನವಾದದ್ದು. 11ನೇ ಶತಮಾನದ್ದು. ಹೆಚ್ಚು ಕಡಿಮೆ ಒಂದು 1000 ವರ್ಷದ ಆಸ್ತಿ ಐತಿ ಕ್ಷೇತ್ರಕ್ಕೆ. ನಾನು ಮತ್ತು ರಘುವೀರು ಎಲ್ಲ ಇಲ್ಲಿ ವ್ಯವಸ್ಥಾಪನಾ ಸಮಿತಿಗೆ ಆಯ್ಕೆಯಾಗಿದ್ದೇವೆ. ನಮ್ಮದು ಚಕ್ರತೀರ್ಥ ಅಂತ ತೀರ್ಥ ಕ್ಷೇತ್ರ ಉಂಟು. ಅದು ಕೂಡ ಶಿಥಿಲವಾಗಿದೆ. ಅದು ನಗರಾಭಿವೃದ್ಧಿ ನಿಧಿಯಿಂದ 12 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಈಗಾಗಲೇ ಗುದ್ದಲಿ ಪೂಜೆ ಆಗಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಕ್ಷೇತ್ರ ಅದು ಚಕ್ರತೀರ್ಥವನ್ನು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಹಾಗೆ ನಮ್ಮ ಮೇಲ್ಛಾವಣಿ ಕೂಡ ಭಾಳ ಶಿಥಿಲವಾಗಿದೆ. ಅದಕ್ಕೂ ಕೂಡ 10 ಲಕ್ಷ ರೂಪಾಯಿ ಶಾಸಕರ ನಿಧಿಯಿಂದ ಕೊಟ್ಟಿದ್ದಾರೆ. ಅದು ಮಂಜೂರಾತಿ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಕೆಲಸವು ಕೂಡ ಪ್ರಾರಂಭವಾಗ್ತದೆ. ಹಾಗೆ ಸಣ್ಣ ಸಣ್ಣ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಮಗೆ 3 ವರ್ಷದ ಅವಧಿ ಉಂಟು. ಈಗಾಗಲೇ 1.5 ವರ್ಷ ಕಳೆಯುತ್ತೆ. ಅದರಲ್ಲಿ ಇನ್ನು 1.5 ವರ್ಷದಲ್ಲಿ ಕ್ಷೇತ್ರದ ಏನಾದರೂ ಅಭಿವೃದ್ಧಿ ಪಡಿಸಲಿಕ್ಕಿದ್ರೆ ನಾವು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅಂತ ನಿಮ್ಮ ಮೂಲಕ ಹೇಳ್ತೇನೆ. ತುಗೆ ಪಾಡಗವು ಕಾಲಂದುಗೆ ಕಿರುಗೆಚ್ಚೆ, ಅಂತುಗೆ ಪಾಡಗವು ಕಾಲಂದುಗೆ ಕಿರುಗೆಚ್ಚೆ, ಧಿಮ್ ಧಿಮಿ 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 ಧಿಮಿರೇನುತ್ತಾ. ಈ ಕ್ಷೇತ್ರ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನ ಬಹಳ ಈಗಾಗಲೇ ಅಧ್ಯಕ್ಷರು ಹೇಳಿದಂತೆ ಬಹಳ ಪುರಾತನವಾದ ಕ್ಷೇತ್ರ, ಬಹಳ ಕಾರಣಿಕವಾದ ಒಂದು ಕ್ಷೇತ್ರ ಅಂತ ಹೇಳಿದ ತಪ್ಪಾಗಲಾರದು. ಈ ಕ್ಷೇತ್ರದಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳು ನಿತ್ಯ ನಿರಂತರವಾಗಿ ಆಗ್ತಾಯಿದೆ. ನಮ್ಮ ಪ್ರಧಾನ ಅರ್ಚಕರಾದ ಶ್ರೀತ ಗೋಪಾಲ್ ಕೃಷ್ಣ ಭಟ್ ಇವರ ಪುರೋಹಿತದಲ್ಲಿ. ಅದೇ ರೀತಿ ನಿತ್ಯ ನಿರಂತರವಾಗಿ ಇಲ್ಲಿ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಈಗ ಧಾರ್ಮಿಕ ಪೂಜೆ ನಿರಂತರವಾಗಿ, ಅದರ ಜೊತೆಗೆ ಇನ್ನಿತರ ಸಾಮಾಜಿಕವಾದ ಕೆಲಸ ಇಲ್ಲಿ ನಿರಂತರವಾಗಿ ಭಜನಾ ಕಾರ್ಯಕ್ರಮ ಆಗ್ತಾಯಿದೆ. ಜೊತೆಗೆ ಹಲವಾರು ಧಾರ್ಮಿಕ ಉತ್ಸವಗಳಲ್ಲಿ ನಿತ್ಯ ನಿರಂತರವಾಗಿ ಸಹಸ್ರ ಜನರು ಈ ಕ್ಷೇತ್ರದಲ್ಲಿ ಪಾಲ್ಗೊಳ್ತಾರೆ. ಆ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಗಳಿದೆ, ಧನುಮಾಸ ಪೂಜೆ ವಿಶೇಷವಾಗಿರ್ಬೋದು, ಅಂತ ಹಲವಾರು ನವರಾತ್ರಿ ಇರ್ಬೋದು, ಮತ್ತು ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು. ಮತ್ತು ಈ ಭಾಗದಲ್ಲಿ ಇಲ್ಲಿ ಕೂಡ
ನಮ್ಮ ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರದವರಿಂದ ಭರತನಾಟ್ಯ ಕೂಡ ಇಲ್ಲಿ ನಡೀತಾ ಇರ್ತದೆ. ಅದೇ ರೀತಿ ನಾವು ಈ ಕ್ಷೇತ್ರ ನಿತ್ಯ ನಿರಂತರವಾಗಿ ಬೆಳಗುವಂಥ ಕ್ಷೇತ್ರ. ಈಗಾಗಲೇ ಅಷ್ಟಮಂಗಳ ಕೂಡ ಆಗಿದೆ. ಇದರಲ್ಲಿ ನಾವು ಇನ್ನು ಮುಂದಿನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೂಡ ಕೈಗೊತ್ತು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಇಲ್ಲಿ ಭಕ್ತರು ಹಲವು ತುಂಬ ಜನ ಬರುವುದರಿಂದ ಅವರ ಇಷ್ಟಾರ್ಥಗಳು ಕೂಡ ನಮ್ಮ ಗೋಪಾಲಕೃಷ್ಣ ದೇವರನ್ನು ಈಡೇರಿಸಿದ್ದಾರೆ. ಅದರಿಂದ ಇದು ಅಭಿವೃದ್ಧಿ ಹೊಂದಿ ಇನ್ನಷ್ಟು ಕಾರ್ಣಿಕವಾಗಿ ಒಂದು ಕ್ಷೇತ್ರವಾಗಿ ಬೆಳಗುವಂಥ ಈ ಸಂದರ್ಭದಲ್ಲಿ ನಮ್ಮ ಟಿ ವಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲ ಪ್ರೇಕ್ಷಕರಿಗೆ ವಂದಿಸ್ತೇನೆ. ಮತ್ತು ತಮ್ಮ ವಾಹಿನಿ ಕೂಡ ಉತ್ತಮವಾಗಿ ನಮ್ಮ ಧಾರ್ಮಿಕ ಈ ಒಂದು ಕೆಲಸ ಕಾರ್ಯಗಳನ್ನು ತೋರಿಸುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಒಂದು ನಮ್ಮ ಟಿ ವಿ ಮಾಡ್ತಾಯಿದೆ. ಅಭಿನಂದನೆಗಳು. ಕಾಲಂದುಗೆ ಕಿರುಗೆಚ್ಚೆ ಧಿಮ್ ಧಿಮಿ 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 ಧಿಮಿರೆನುತಾ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ. ಶ್ರೀ ವೇಣುಗೋಪಾಲ ಕೃಷ್ಣ ಮಂಗಳೂರು ನಾಥ ಪಂಥದ ಕೇಂದ್ರಗಳಲ್ಲಿ ಒಂದೆನಿಸಿರುವುದರಿಂದ ಈ ದೇವಸ್ಥಾನ ಕೂಡ ಆ ಸಂಪ್ರದಾಯದ ಪ್ರಭಾವಕ್ಕೆ ಹೊರತಾಗಿಲ್ಲ. ಅದಕ್ಕೆಂದೇ ಇಲ್ಲಿಯ ದೇವರ ಹೆಸರು ಗೋಪಿನಾಥ. ಇಲ್ಲಿ ಸ್ಥಾಪನೆಗೊಂಡಿರುವ ಕೃಷ್ಣನ ಶಿಲಾಮೂರ್ತಿಯು ದ್ವಾಪರ ಯುಗದಲ್ಲಿ ಋಷಿ ಮುನಿಗಳಿಂದ ಪೂಜಿಸಿಕೊಂಡಿದ್ದು, ಆನಂತರ ಕಲಿಯುಗದಲ್ಲಿ ಪ್ರಖ್ಯಾತರಾದ ಮತ್ಸ್ಯೇಂದ್ರನಾಥ, ಗೋರಖನಾಥರೆಂಬ ನಾಥ ಪಂಥಕ್ಕೆ ಸೇರಿದ ಮಹಾಯೋಗಿಗಳ ಅಧೀನದಲ್ಲಿದ್ದು, ಗುರುವರ್ಯರ ಆದೇಶದಂತೆ ಗೋರಖನಾಥರು ಆ ವಿಗ್ರಹವನ್ನ ಈ ಕ್ಷೇತ್ರದಲ್ಲಿ ಶ್ರೀ ಚಕ್ರ ಯಂತ್ರವನ್ನ ರಚಿಸಿ ಪ್ರತಿಷ್ಠಾಪಿಸಿದರು ಎಂಬ ಪ್ರತೀತಿ ಇದೆ. ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ. ದೇವಾಲಯದ ಪ್ರವೇಶ ದ್ವಾರದ ಬಲಬದಿಯಲ್ಲಿ ವಿಜಯನಗರದ 1ನೇ ಬುಕ್ಕರಾಯನ ಕಾಲದ ಶಿಲಾಶಾಸನವಿದ್ದು, ಈ ಗುಡಿಯ ಗತ ವೈಭವಕ್ಕೆ ಐತಿಹಾಸಿಕ ಸಾಕ್ಷಿಯಾಗಿದೆ. ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಅಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲ್ಲಿ ಅಂದದ ಕಳ ಕಂದ ಕರುಗಳ ಮಂದೆ ಮಂದೆಯಲಿ ಅಂದದ ಕಳ ಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ.
11ನೇ ಶತಮಾನದ ವಿಗ್ರಹ ಎಂದು ಅಂದಾಜಿಸಲಾಗಿದೆ. ಈ ದೇವಸ್ಥಾನದಲ್ಲಿ ಪ್ರಧಾನ ದೇವತೆಯಾಗಿ ಪೂಜೆಗೊಳ್ಳುತ್ತಿರುವ ವೇಣುಗೋಪಾಲ ಕೃಷ್ಣನ ವಿಗ್ರಹ ಹೊಯ್ಸಳ ಶೈಲಿಯದ್ದಾಗಿದ್ದು ತುಂಬಾ ಮನಮೋಹಕವಾಗಿದೆ. ಸಮಭಂಗಿಯಲ್ಲಿ ನಿಂತ ದ್ವಿಭುಜ ವೇಣುಗೋಪಾಲ ಕೃಷ್ಣನ ಮೂರ್ತಿ 2.25 ಅಡಿ ಅಂದ್ರೆ 2.25 ಅಡಿ ಎತ್ತರವಿದೆ. ಈ ಚರಾಚರದೊಳಗೆ ಅಜಾಂಡದ ಆಚೆ ಈಚೆಯಲಿ, ಈ ಚರಾಚರದೊಳಗೆ ಅಜಾಂಡದ ಆಚೆ ಈಚೆಯಲಿ, ಖೇಚರೇಂದ್ರನ ಸುತನ ರಥದ ಚೌಕಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ, ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ, ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ. ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಈ ಚಕ್ರಪಾಣಿ ಗೋಪಿನಾಥ ಕ್ಷೇತ್ರ ಮಹಿಮೆಯ ವರ್ಣನೆ ಇದೆ. ಹಿಂದೆ ಅರಸರ ಆಡಳಿತದಲ್ಲಿ ನಿತ್ಯವೂ ರಾಜೋಪಚಾರಗಳೊಡನೆ ಪೂಜೆ ಪುನಸ್ಕಾರಗಳು ವಿಜೃಂಭಣೆಯಿಂದ ನಡೀತಾ ಇದ್ವು. ಕಾಲಕ್ರಮೇಣ ಆಡಳಿತ ವ್ಯತ್ಯಾಸ ಹಾಗೂ ದತ್ತಿ ಉಂಬಳಿಗಳ ಅಭಾವದಿಂದಾಗಿ ವೈಭವವೆಲ್ಲ ಕ್ಷೀಣಿಸಿದೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ತಿಳಿ ನೀರಿನ ಕೆರೆಯನ್ನು ಕಾಣಬಹುದಾಗಿದೆ. ಅಷ್ಟಮಂಗಳ ಪ್ರಶ್ನೆಯಲ್ಲಿ ತಿಳಿದು ಬಂದ ಪ್ರಕಾರ ಈ ತೀರ್ಥದಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ ಹಾಗೂ ತಿಲೋದಕಗಳನ್ನ ಕೊಟ್ಟರೆ ಗಯಾ ಕ್ಷೇತ್ರದಲ್ಲಿ ಪಿಂಡವನ್ನ ಹಾಕಿದ ಫಲವೇ ದೊರೆಯುತ್ತದೆ. ಮಾತ್ರವಲ್ಲದೆ ಕ್ಷಯ, ಕುಷ್ಠ, ಅಪಸ್ಮಾರಾದಿ ರೋಗಗಳನ್ನ ನಿವಾರಿಸಿದ ಕೀರ್ತಿಯುಳ್ಳ ಚಕ್ರತೀರ್ಥವಿದು. ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ. ಮಾಘ ಕೃಷ್ಣ ಅಮಾವಾಸ್ಯೆಯಂದು ಈ ಕ್ಷೇತ್ರದ ತೀರ್ಥ ಸ್ನಾನ ವಿಶೇಷ. ಈ ಕ್ಷೇತ್ರದಲ್ಲಿ ವಿವಾಹವಾಗದಿರುವ ಹೆಣ್ಣು ಮಕ್ಕಳಿಗೆ ವಿವಾಹವನ್ನ ಮಾಡಿಸಿಕೊಡುವ ಕಲ್ಯಾಣಧಾಮ. ಈ ಮಂಗಳಮೂರ್ತಿಯ ಕ್ಷೇತ್ರ ಮಕ್ಕಳಿಲ್ಲದವರಿಗೆ ಸಂತಾನ ಪ್ರಾಪ್ತಿ, ಪಿಂಡ ಪ್ರದಾನ, ತಿಲೋದಕಗಳಿಗೆ ಅಕ್ಷಯ ಫಲವನ್ನ ಒದಗಿಸುವ ಪುಣ್ಯ ಸ್ಥಳವಾಗಿ ಈ ಕ್ಷೇತ್ರ ಪರಿಣಮಿಸಿದೆ. ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ, ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ, ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ, ಪಿಳ್ಳಂಗೋವಿಯ ಚೆಲುವ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಗೋಪಾಲಕೃಷ್ಣ ಭಟ್ ಈ ರೀತಿ ಹೇಳುತ್ತಾರೆ. ಸುಮಾರು 120 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೇವೆ. ಇಲ್ಲಿ ನಮ್ಮ ಹಿರಿಯರೆಲ್ಲ ಮಾಡ್ತಾಯಿದ್ರು. ಹಾಗೆ ಭಾರಿ ಪುರಾತನಗಳ ದೇವಸ್ಥಾನ. 11ನೇ ಶತಮಾನ ದೇವಸ್ಥಾನ ಅಂತ ನಾವು ಹೇಳ್ತೇವೆ. ಇಲ್ಲಿ ನಮ್ಮ ಸ್ಥಳ ಪುರಾಣದಲ್ಲಿ ಹೇಳ್ತದೆ 11ನೇ ಶತಮಾನ. ಗುರುರಾಜ್ ಭಟ್ ಅಂತ ಉಡುಪಿಯ ಸಂಶೋಧಕರು ಅವರು ಅಷ್ಟೇ ಹೇಳಿದ್ದಾರೆ. ಈ ಶಿಲಾಶಾಸನ ನೋಡಿದರೆ 11ನೇ ಶತಮಾನಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಅಂತ ಈ ಬಿಂಬ ಈಗಿನ ವಾತಾವರಣದಲ್ಲಿ ಇಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ದಾರೆ. ಹಾಗೆ ಮೊದಲು ಈ ದೇವಸ್ಥಾನಕ್ಕೆ ವೇಣುಗೋಪಾಲಕೃಷ್ಣ ದೇವಸ್ಥಾನ ಅಂತ ಇತ್ತು. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂತು ಈ ದೇವರ ಹೆಸರು ಬದಲಾಗಿದೆ ಅಂತೇಳಿ. ದಾಖಲೆ ನೋಡಿದಾಗ ಅಲ್ಲಿ ಚಕ್ರಪಾಣಿ ಗೋಪಿನಾಥ ದೇವರು ಅಂತ ಹೆಸರು ಕಾಣ್ತದೆ. ಹಾಗೆ ಆದ ನಂತರ ಚಕ್ರಪಾಣಿ ಗೋಪಿನಾಥ ದೇವರು ಅಂತೇಳಿ ವಿಶೇಷ. ದಿವಸಕ್ಕೆ ನಮ್ಮ ಹಿರಿಯ ಕಾಲದಿಂದಲೂ 2 ಹೊತ್ತು ಪೂಜೆ, ಸಂಕಲ್ಪ 3 ಹೊತ್ತಿನ ಪೂಜೆ. ಸಂಕಲ್ಪ ಬೆಳಗಿನ ಜಾವದಲ್ಲಿ 8 ಗಂಟೆಗೆ ಪೂಜೆ. ಹಿಂದಿನ ಕಾಲದಲ್ಲಿ 7 ಗಂಟೆ ಮಾಡ್ತಾಯಿದ್ರು. ಈಗ ಸಮಯದ ಅಭಾವದಿಂದಾಗಿ ಭಕ್ತರಿಗೆಲ್ಲ ಅನುಕೂಲತೆಗಾಗಿ ನಾವು 8 ಗಂಟೆಯಿಂದ 8:30 ಮೊದಲು ಕೃಷ್ಣನ ಸನ್ನಿಧಾನದಲ್ಲಿ ಗಣಪತಿ ಮತ್ತು ದುರ್ಗೆ ಎಲ್ಲ ಇತ್ತು. ಈಗ ಅವರಿಗೆ ಆ 2 ದೇವರುಗಳಿಗೆ ಬೇರೆ ಸಾನ್ನಿಧ್ಯ ಕೊಟ್ಟರೆ ಹೆಚ್ಚು ಪ್ರಶಸ್ತ ಅಂತ ಹೇಳೋ ಪ್ರಶ್ನೆಯಲ್ಲಿ ಕೊಂಡು ಬಂದ ಪ್ರಕಾರವಾಗಿ ನಾವು ಹೆಚ್ಚಿನ ಅದಕ್ಕೆ ಗುಡಿಗೆ ಕಟ್ಟಿಸಿ 2 ಗಣಪತಿಗೆ ಮತ್ತು ದುರ್ಗೆಗೆ ನಾವು ಬೇರೆ ಸ್ಥಾನ ಕೊಟ್ಟು ಪೂಜೆ ಮಾಡ್ತೇವೆ. ಹಾಗೆ ಕೆಲಸ ಜಾಸ್ತಿ ಆಗೋದ್ರಿಂದ ಸಂಕಲ್ಪ ಒಟ್ಟಿಗೆ ಬೆಳಗಿನ ಜಾವದಲ್ಲಿ ಪ್ರಾತಃ ಕಾಲೆ ಮಧ್ಯಾಹ್ನ ಕಾಲೆ ಸಹಿತ ಪೂಜೆ ಅಂತ ತಿಳ್ಕೊಂಡು ಸಂಜೆ 8 ಗಂಟೆಗೆ ಪೂಜೆ. ಹೀಗೆ 2 ಹೊತ್ತು ಪೂಜೆ ಆದರೂ 3 ಸಂಕಲ್ಪ, 3 ಹೊತ್ತಿನ ಸಂಕಲ್ಪ. 95ರಲ್ಲಿ ಒಂದು ಬ್ರಹ್ಮಕಲಶ ಆಯಿತು. ಮತ್ತು 2000ರಲ್ಲಿ ನಾಗಮಂಡಲ ಆಯಿತು.
ಪುನಃ 12 ವರ್ಷಗಳಂತ ಬ್ರಹ್ಮಕಲಶ ಮಾಡೋದು ಸಂಪ್ರದಾಯ ಉಂಟು. ಹಾಗೆ 2010ರಲ್ಲಿ ಗಣಪತಿ ಮತ್ತು ದುರ್ಗೆ ಗುಡಿ ಮಾರ್ಗ ವೈಡ್ನಿಂಗ್ ಆಗುವಾಗ ಎದುರು ಬಂದ ಕಾರಣ ಪುನಃ ಒಂದು ಬ್ರಹ್ಮಕಲಶ ಆಯಿತು. ಹಾಗೆ ಇಲ್ಲಿ ವಿಶೇಷವಾಗಿ ಶೇ ನಡೆದಂತೆ ಸಂತಾನ ಭಾಗ್ಯ ಪ್ರಾಪ್ತಿಗೋಸ್ಕರ ಹೆಚ್ಚಿನ ಜನರು ಬರ್ತಾರೆ. ಇಲ್ಲಿ ಹಾಲು ಪಾಯಸ ಸೇವೆ ಜಾಸ್ತಿ ಹೋಗ್ತದೆ. ಕಲ್ಯಾಣ ಭಾಗ್ಯ ಮದುವೆ ವಿಷಯದಲ್ಲಿ ಸಹ ಬರ್ತಾರೆ. ಇಲ್ಲಿ ದೇವಸ್ಥಾನ ತೀರ್ಥಕೆರೆ ಇದೆ. ತೀರ್ಥಕೆರೆ ವಿಶೇಷವಾಗಿ ಅಂತ ಹೇಳಿದರೆ ಪುಣ್ಯ ಮರಣಾನಂತರ ಆಗುವಂಥ ಪಿಂಡ ಪ್ರದಾನ ಎಲ್ಲಿ ಮಾಡಿದರೆ ಗಯಾದಲ್ಲಿ ಮಾಡಿದಂಥ ಫಲವೇ ಇಲ್ಲಿ ಪ್ರಾಪ್ತಿ ಆಗ್ತದೆ ಅಂತ ಪ್ರತೀತಿ ಉಂಟು. ಹಾಗೆ ಒಂದು ವಿಶೇಷ. ಹಾಗೆ 3 ವಿಷಯಗಳಲ್ಲಿ ಭಾಳ ವಿಶೇಷವಾಗಿ ಪ್ರತಿಷ್ಠಾಪನಾ ದಿನಾಚರಣೆ ಜೂನ್ 21 ತಾರೀಕಿಗೆ ನಡೀತಾ ಉಂಟು. ಆ ದಿವಸ ನಾಗ ಪ್ರತಿಷ್ಠೆ ಆದ ಆ ಉದ್ದೇಶವಾಗಿ ಆಶ್ಲೇಷ ಬಲಿ ವಿಶೇಷವಾಗಿ ಮತ್ತು ಕಾರ್ತಿಕ ದೀಪೋತ್ಸವ ನಡೀತದೆ. ಧನು ಮಾಸದಲ್ಲಿ ಒಂದು ತಿಂಗಳು ವಿಶೇಷವಾಗಿ ಧನು ಪೂಜೆ ನಡೀತದೆ. ಇದು ವಿಶೇಷವಾಗಿ ನಡೆಯುವಂಥದ್ದು. ಇಲ್ಲಿ ಗಣೇಶ ಚೌತಿ ದಿವಸ 2 ದಿವಸ ಗಣಪತಿಯನ್ನು ಇಡುವಂಥ ಸಂಪ್ರದಾಯ ಮಾಡಿದ್ದೇವೆ. 2 ದಿವಸ ಉತ್ಸವ ಭಾಳ ಗೌಜಿಯಲ್ಲಿ ನಡೀತಾ ಉಂಟು. ನವರಾತ್ರಿಯಲ್ಲಿ ದುರ್ಗೆಯಲ್ಲಿ 9 ದಿವಸಗಳ ಉತ್ಸವ ಪ್ರಾರಂಭ ಆಗಿದೆ. ಅಲ್ಲಿ ಉತ್ಸವ ಅಂದರೆ ವಿಶೇಷ ಪೂಜೆಗಳು. ಅದೇ ರೀತಿಯಲ್ಲಿ ಈ ವರ್ಷದಿಂದ ವಿಶೇಷ 9 ದಿವಸಗಳ ಅನ್ನದಾನ, 10 ದಿವಸ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹೆಚ್ಚಿನ ಜನರು ಬಂದು ವಿಶೇಷ ಸೇವೆ ಮಾಡಿಸಿಕೊಂಡು ಅನ್ನದ ಪ್ರಸಾದ ಸ್ವೀಕಾರ ಮಾಡಿ ಹೋಗಿದ್ದಾರೆ. ವಿಶೇಷವಾಗಿ ಇಲ್ಲಿ ಕಾಣುವಂಥದ್ದು ಹೆಚ್ಚಿನ ಜನರು ಎಲ್ಲ ಕಷ್ಟಗಳು ಪರಿಹಾರಕ್ಕೋಸ್ಕರ ದೂರ ಊರಿಂದ, ಹಾಗೆ ಕೆಲವರೆಲ್ಲ ಜೋಯಿಸರೆಲ್ಲ ಕಳಿಸ್ತಾರೆ, ಹೋಗಿ ಚಕ್ರಪಾಣಿಯಲ್ಲಿ ಹೋಗಿ ಸೇವೆ ಮಾಡಿಸಿ ಎಲ್ಲ ನಮ್ಮ ಕಷ್ಟ ಪರಿಹಾರ ಆಗ್ತದೆ ಅಂತ. ಅಪಕವಾಗಿ ಇಲ್ಲಿ ನಡುವಂಥ ಚಕ್ರಪಾಣಿಯ ಗೋಪಿನಾಥನ ವಿಶೇಷವಾಗಿ ನಡುವಂಥದ್ದು ವಿಶೇಷಗಳು ಸೇವೆಗಳು. ಜಗದೋದ್ಧಾರಕನಾದ ಶ್ರೀ ಚಕ್ರಪಾಣಿ ಗೋಪಿನಾಥ ಭಕ್ತರ ಕಷ್ಟಗಳನ್ನ ಹೋಗಲಾಡಿಸಲಿ. ನಿನ್ನ ನಂಬಿ ಬಂದ ಭಕ್ತರ ಪಾಲಿಗೆ ಕಾಮಧೇನುವಾಗಿ ಭಕ್ತರ ಕಷ್ಟಗಳನ್ನ ಹೋಗಲಾಡಿಸಿ ಲೋಕದಲ್ಲಿ ಸುಖ ಶಾಂತಿ ನೆಲೆಸಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಜೋ ಅಚ್ಯುತಾನಂದ ಜೋ ಜೋ ಮುಕುಂದ ಜೋ ಅಚ್ಯುತಾನಂದ ಜೋ ಜೋ ಮುಕುಂದ ಜೋ ಅಚ್ಯುತಾನಂದ ಜೋ ಜೋ ಮುಕುಂದ ರಾವೆ ಪರಮಾನಂದ ರಾಮ ಗೋವಿಂದ ಜೋ ಅಚ್ಯುತಾನಂದ ಜೋ ಜೋ ಮುಕುಂದ ರಾವೆ ಪರಮಾನಂದ ರಾಮ ಗೋವಿಂದ ಜೋ ಅಚ್ಯುತಾನಂದ ಜೋ ಜೋ ಮುಕುಂದ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ತಾಜಾ ಗುಣಮಟ್ಟದ ರುಚಿಯಾದ ಆಹಾರೋತ್ಪನ್ನಗಳಿಗಾಗಿ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನರನ್ಸ್ ಎಂದೇ ಕೇಳಿ ಪಡೆಯಿರಿ.